ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣ ನಮ್ಮೂರಿನ ಪ್ರತಿಭೆಗಳನ್ನು ಗುರುತಿಸಿ ಪರಿಚಯಿಸುವಂತಹ ಒಂದು ವಿಶೇಷ ವೇದಿಕೆ ಸ್ಪಂದನ ವಾಹಿನಿಯಲ್ಲಿ ಬರ್ತಾ ಇದೆ. ಸೊ ಈ ವಾರ ಪ್ರತಿ ವಾರ ಒಬ್ಬೊಬ್ಬ ಗೆಸ್ಟ್ಗಳನ್ನು ನಾವು ನಿಮಗೆ ಪರಿಚಯಿಸ್ತಾ ಇರ್ತೇವೆ, ಒಬ್ಬೊಬ್ಬ ಪ್ರತಿಭೆಗಳನ್ನು ನಾವು ಅನಾವರಣಗೊಳಿಸ್ತಾ ಇರ್ತೇವೆ. ಅಂಥದ್ರಲ್ಲಿ ಈ ವಾರ ನಮ್ಮ ಜೊತೆ ಇದ್ದಾರೆ ಕೃಷಿ ಕ್ಷೇತ್ರದಲ್ಲಿ ಆಗಿರ್ಬೋದು, ಯಕ್ಷಗಾನ ಕ್ಷೇತ್ರದಲ್ಲಿ ಆಗಿರ್ಬೋದು, ಅಷ್ಟೇ ಅಲ್ಲದೆ ವಿವಿಧ ರಂಗಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಒಬ್ಬ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ನಮ್ಮೂರಿನಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಒಬ್ಬ ಕೃಷಿಕರಾಗಿ ಕೆಲಸ ಮಾಡಿಕೊಂಡಿರುವಂತಹ ಕುಸುಮ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ನಾವು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಕುಸುಮ ಮೇಡಮ್. ಸೊ ನೀವು ಒಬ್ಬ ನಮ್ಮೂರಿನಲ್ಲಿ ಒಂದು ಹೆಸರು ಮಾಡ್ತಿರುವಂತಹ ಕೃಷಿ ಕ್ಷೇತ್ರದಲ್ಲಿ ಹೆಸರು ಮಾಡ್ತಿರುವಂತಹ ಒಂದು ಪ್ರತಿಭೆ. ಸೊ ಇದ್ರ ಬಗ್ಗೆ ಹೇಳಿ, ಎಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು, ಅಂದ್ರೆ ಹುಟ್ಟು ಬಾಲ್ಯ ಹೇಗಿತ್ತು, ಹೇಗೆ ಈ ಒಂದು ಕೃಷಿ ಕ್ಷೇತ್ರಕ್ಕೆ ನೀವು ಒಗ್ಗೂಡಿಕೊಂಡ್ರಿ ಅಂತ? ನಂದು ಬಾಲ್ಯ ಆತ್ರಡಿ, ಉಡುಪಿ ಜಿಲ್ಲೆದು ಆತ್ರಡಿಯಲ್ಲಿ. ಅಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆತ್ರಡಿಯಲ್ಲಿ, ಪ್ರೌಢಶಾಲೆ ಪರ್ಕಳ ಹೈಸ್ಕೂಲಲ್ಲಿ, ಹಿರಡ್ಕ ಕಾಲೇಜಲ್ಲಿ ಶಿಕ್ಷಣ ನಂದು. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ತುಂಬ ಕಷ್ಟದಲ್ಲಿ ಬೆಳೆದವಳು. PUC ವರೆಗೆ ವಿದ್ಯಾಭ್ಯಾಸ ಮಾಡಿದ್ದೇನೆ. ಆಗ ನಮಗೆ ಇದರದೆಲ್ಲ ನಂಗೆ ಆಗ್ಲಿಂದ ಸಣ್ಣಲ್ಲಿಂದ ನನಗೆ ಸಂಗೀತ, ನಾಟಕ, ಆಗ ರೇಡಿಯೋ ಕೇಳೋದೆಲ್ಲ ತುಂಬ ಇತ್ತು. ರೇಡಿಯೋದಲ್ಲೆಲ್ಲ ಕಾರ್ಯಕ್ರಮ ಕೇಳಿ ಅದ್ರ ಬಗ್ಗೆ ನಾವು ಅನುಕರಣೆಗಳನ್ನೆಲ್ಲ ಮಾಡಿ ಮಾತಾಡೋದೆಲ್ಲ ತುಂಬ ಇತ್ತು. ಪ್ರಾಸಬದ್ಧವಾಗಿ ಅದಕ್ಕೆಲ್ಲ ಮಾತಾಡೋದು ಎಲ್ಲ ಇತ್ತು. ಅಲ್ಲಿ ನಮಗೆ ಬಡತನ ಇದ್ದುದರಿಂದ ಪ್ರೋತ್ಸಾಹ ಇರಲಿಲ್ಲ. ಮತ್ತು ನಮ್ಮ ಆ ಕಾಲದಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಹೊರಗೆ ಹೋಗೋದಂದ್ರೆ ಎಲ್ಲ ತುಂಬ ಕಷ್ಟ ಇತ್ತು. ಹಾಗಾಗಿ ಎಂಥ ಕಾರ್ಯಕ್ರಮಗಳು ಕೊಡೋ ಹಾಗೆ ಇರಲಿಲ್ಲ. ಶಾಲೆಯಲ್ಲಿ ಟೀಚರ್ ಜೊತೆ ಹಾಡಾಡಲಿಕ್ಕೆ ಅದಕ್ಕೆಲ್ಲ ಹೋಗ್ತಾ ಇದ್ದೆ. ಮತ್ತು PUC ಮುಗಿದ ಮೇಲೆ ಮದುವೆ ಮಾಡಿದರು. ಮದುವೆ ನಮ್ಮ ತವ್ರ ಮನೆಯಲ್ಲಿ ಕೃಷಿ ಎಲ್ಲ ಇರಲಿಲ್ಲ, ಬಸ್ ಕಾರ್ ನೋಡಿದ್ದವಳು ನಾನು ರೋಡ್ ಸೈಡಲ್ಲಿ. ಕೃಷಿ ಮನೆತನಕ್ಕೆ ಮದುವೆ ಮಾಡಿಕೊಟ್ರು. ಅಲ್ಲಿ ಹೋದ್ಮೇಲೆ ನನಗೆ ಯಾವುದೇ ಒಂದು ಕೆಲಸದಲ್ಲಿ ಆಸಕ್ತಿ ಜಾಸ್ತಿ. ಯಾಕೆ ಮಾಡಬಾರ್ದು, ನಾವು ಯಾಕೆ ಸಾಧನೆ ಮಾಡಬಾರ್ದು, ಎಲ್ಲದರಲ್ಲೂ ಯಾಕೆ ಹಿಂದೆ ಉಳಿಬೇಕು, ಮಹಿಳೆಯಾಗಿ ಮುಂದೆ ಹೋಗಬೇಕು, ಸಾಧಿಸಬೇಕು ಅನ್ನೋದೊಂದು ಹಠ ಎಲ್ಲದರಲ್ಲಿ ಇತ್ತು. ಹಾಗಾಗಿ ಅದು ಕೃಷಿ ಕೆಲಸ ಎಲ್ಲ ಕಲ್ತಿದ್ದೇನೆ ನಾನು. ಕೃಷಿ ಮಾಡ್ತಾ ಇದ್ದೇವೆ ನಾವು. ಗಂಡನ ಮನೆಯಲ್ಲಿ ತುಂಬ ಕೃಷಿ ಇದೆ, ಬೇಸಾಯ, ಭತ್ತ ಬೆಳಿತೇವೆ, ಅಡಿಕೆ ಇದೆ, ತೆಂಗು ಎಲ್ಲ ಇದೆ, ತರಕಾರಿಗಳನ್ನೆಲ್ಲ ಬೆಳೆಸ್ತಾರೆ, ಮಲ್ಲಿಗೆ ಇದೆ. ಅದೆಲ್ಲವನ್ನು ಅತ್ತೆ ಮಾವ ಗಂಡನ ಜೊತೆ ನಾವೆಲ್ಲರೂ ಸೇರಿ ಮಾಡ್ತೇವೆ. ಮತ್ತು ಅದರಲ್ಲಿ ಇಂಟ್ರೆಸ್ಟ್ ಆಯಿತು. ಅದರ ನಂತರ ಪ್ರತಿಭೆ ಅಲ್ಲಿ ಬೆಳೆದದ್ದು, ನನಗೆ ಪ್ರೋತ್ಸಾಹ ಸಿಕ್ಕಿದ್ದು. ಸರಿ, ಈಗ ಸಾವಯವ ಕೃಷಿ ಮಾಡ್ತೀರಿ ನೀವು. ಸೊ ನಿಮ್ಮಲ್ಲಿ ದನಕರುಗಳನ್ನು ಕೂಡ ಸಾಕ್ತೀರಿ, ಅಷ್ಟೇ ಅಲ್ಲದೆ ಅಡಿಕೆ ಮರವನ್ನು ಸ್ವತಃ ನೀವೇ ಏರುವಂತಹ ಒಂದು ವಿಶೇಷತೆ ನಿಮ್ಮಲ್ಲಿದೆ ಅಂತ ನಾವು ತಿಳ್ಕೊಂಡ್ಬರ್ತೀವಿ. ಅಡಿಕೆ ಮರ, ಅದೇ ನಾನು ಹೇಳಿದಲ್ಲ, ಹೆಣ್ಣು ಅದೇ ದೇಶವನ್ನು ಆಳುವ ಹೆಣ್ಣು, ತೊಟ್ಟಿಲನ್ನು ತೂಗೋ ಕೈ ದೇಶವನ್ನು ಆಳ್ತದಂತ ಹೇಳ್ತಾರೆ. ಈಗ ವಿಮಾನ ಹಾರಿಸ್ತಾರೆ, ರಿಕ್ಷಾ ಬಿಡ್ತಾರೆ, ಬೈಕ್, ಟೆಂಪೋ ಎಲ್ಲ ಬಿಡ್ತಾರೆ. ಮತ್ತೆ ನಾನಂತಲ್ಲ, ನನ್ಕಿಂತ ಸಾಧನೆ ಮಾಡುವ ಅಡಿಕೆ ಮರದ ಮೇಲೆ ಹತ್ತಿ ಮದ್ದು ಬಿಡುವವರೆಲ್ಲ ಮಹಿಳೆಯರು ಇದ್ದಾರೆ. ನಮ್ಮ ಊರಲ್ಲಿ ನಾವೇ ಯಾಕೆ ಮಾಡಬಾರ್ದು, ಕೆಲಸದವರಿಗೆ ಕೊಡೋದು. ನಮ್ಮ ಮೈದ್ನ ಎಲ್ಲ ಅಡಿಕೆ ಕೊಯ್ದು ಕೊಡ್ತಾನೆ, ಗಂಡ ಅಡಿಕೆ ಕೊಯ್ತಾರೆ. ಆದರೂ ನಾವು ಹೆಣ್ಮಕ್ಳಾಗಿ ಯಾಕೆ ಡೈರೆಕ್ಟ್ ಮರ ಹತ್ಲಿಕ್ಕೆ ಆಗಲಿಲ್ಲ, ಆದರೂ ಒಂದು ಏಣಿದೆ 20+10 30 ಫೀಟ್ ಇದ್ದು ಏಣಿದೆ. ಅದರ ಮೇಲೆ ಹತ್ತಿ ಒಂದು 30 ಫೀಟ್ ಮೇಲೆ ಹೋಗಿ ಅಡಿಕೆ ಕೊಯ್ಯುವ ಸಾಹಸ ಮಾಡಿದ್ದೇನೆ, ಮಾಡ್ತಾನೆ ಇದ್ದೇನೆ. ಯಾಕೆ ಮಾಡಬಾರ್ದು ಅಂತ, ನಮ್ಮಿಂದ ಸಾಧ್ಯ ಇಲ್ಲ ಅನ್ನೋದು ಯಾವುದಿಲ್ಲ, ಸಾಧಿಸಬಹುದಂತ. ನಿಜ, ಒಂದು ಉತ್ತಮ ಏನು ನಿದರ್ಶನ. ನೀವು ಮಹಿಳೆಯರು ಆಗುದಿಲ್ಲ, ಇದು ಗಂಟು ಎನ್ನುವಂತ ಸಂದರ್ಭದಲ್ಲಿ ಅದರಲ್ಲಿ ನಮ್ಗೆ ಒಳ್ಳೆ ಎಕ್ಸರ್ಸೈಸ್ ಇದೆ ಮಹಿಳೆಗೆ. ನಾವು ಕೃಷಿದ ಕೆಲಸ ಅಂತ ಹೇಳ್ತೇವಲ್ಲ, ಅದ್ರಲ್ಲಿ ನಾವು ಕಂಟಿನ್ಯೂ ದುಡಿತಾ ಇದ್ರೆ ಒಳ್ಳೆ ಎಕ್ಸರ್ಸೈಸ್ ಇದೆ ಕೈ ಕಾಲಿಗೆಲ್ಲ ನಮ್ಗೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ನೀವು ಅಷ್ಟೇ ಅಲ್ಲದೆ ಈ ಕೃಷಿ ಬಿಟ್ಟು ಕೃಷಿಯೇತರ ಚಟುವಟಿಕೆಗಳಲ್ಲಿ ಕೂಡ ನೀವು ಇದ್ದೀರಿ ಅಂತ ತಿಳ್ಕೊಂಡ್ಬಿಟ್ವಿ. ಅಂದ್ರೆ ಕೃಷಿಯೇತರ ಅಂತ ಹೇಳಿದ್ರೆ ಯಾವುದರೆಲ್ಲ ಕ್ಷೇತ್ರಗಳಲ್ಲಿ ನೀವಿದ್ದೀರಿ, ಮತ್ತೆ ನಿಮ್ಗೆ ಯಾಕೆ ಒಂದು ಈ ಇಂಟ್ರೆಸ್ಟ್ ಬಂತು ಎನ್ನುವಂಥದ್ದು, ಪ್ರೋತ್ಸಾಹ ಹೇಗೆ ಸಿಕ್ಕಿತು ನಿಮ್ಗೆ ಇದೆಲ್ಲ ಮಾಡ್ಲಿಕ್ಕೆ ಅನ್ನೋದು? ಅದೇ ಸಣ್ಣಲ್ಲಿಂದ ಪ್ರತಿಯೊಂದರಲ್ಲ ಆಸಕ್ತಿ ಇತ್ತು. ಕತೆ ಬರೆಯೋದಾಗ್ಲಿ, ನಾಟಕ ಬರೆಯೋದಾಗ್ಲಿ, ರಚನೆ, ನಿರ್ದೇಶನ, ಮತ್ತೆ ಹಾಡುಗಳನ್ನು ಟೀಚರ್ ಪರದೆ ಹಿಂದೆ ಹಾಡುವಾಗ ನಾವು ಹಾಡ್ತಾ ಇದ್ವಿ. ಈಗೆಲ್ಲ ಕ್ಯಾಸೆಟ್ ಹಾಕಿ ಕುಣಿತಾರೆ, ಪರದೆ ಹಿಂದೆ ಹಾಡುವಾಗ ಟೀಚರ್ನವರು. ಆಗ ನನ್ನಲ್ಲಿ ಒಂದು ವಾಯ್ಸ್ ಇದೆ, ಹಾಡಬಹುದು ಅನ್ನೋದೊಂದು ಇಂಟ್ರೆಸ್ಟ್ ಇತ್ತು ನನಗೆ. ಮತ್ತು ಮದುವೆ ಆದಮೇಲೆ ಫುಲ್ಲು ನನ್ನ ಅಲ್ಲಿರೋ ಪ್ರತಿಭೆಯನ್ನು ಹುಡುಕಿದ್ದು ನನ್ನ ಗಂಡ. ನಾನಂದರೆ ಮಹಿಳಾ ಸಂಘದಲ್ಲೆಲ್ಲ ಕೆಲಸ ಮಾಡಿದ್ದೇನೆ. ಅಲ್ಲಿ ಸಣ್ಣ ಸಣ್ಣ ನಾಟಕಗಳನ್ನು ಹಳ್ಳಿಯ ಮಹಿಳೆಯರಿಗೆಲ್ಲ ಕಲಿಸಿಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಋಣನು ಬಂದಂತ 2 ಗಂಟೆದು ನಾಟಕ ಇದೆ, ಹೊಸ ಬದುಕು,
ಮರ್ಮಲ್ ಪಂಡ ಇಂಚೆ ಇಪ್ಪೋಡು, ಅದನ್ನು ಕೊಂಕಣಿ ತುಳು ಕನ್ನಡ 3 ಭಾಷೆಯಲ್ಲಿ ಸಹ ಮಾಡಿ ಸುಮಾರು ಕಡೆ ಅದರ ನಾಟಕ ಎಲ್ಲ ಪ್ರದರ್ಶನ ಆಗಿದೆ. ಮತ್ತು ಗಂಡನ ಪ್ರೋತ್ಸಾಹದಿಂದ ನಿನಗೆ ಆಗ್ತದೆ, ನೀನು ಮುಂದೆ ಹೋಗಿದ್ರಲ್ಲಿ ಅಂತ ಅವ್ರು ಕೊಟ್ಟ ಪ್ರೋತ್ಸಾಹದಿಂದ ಈಗ ನಾಟಕ ರಚನೆ ಮಾಡ್ತೇನೆ, ನಿರ್ದೇಶನ ಮಾಡ್ತೇನೆ. ಕರಾವಳಿ ಕಲಾವಿದರು ಅನ್ನೋ ನಾಟಕ ತಂಡದಲ್ಲಿದ್ದು ಕಾಂಪಿಟಿಷನ್ ನಾಟಕಗಳಲ್ಲಿ ಭಾಗವಹಿಸಿದ್ದೇನೆ, ಬಹುಮಾನಗಳನ್ನು ಪಡೆದಿದ್ದೇನೆ. ಮತ್ತು ರಾಜ್ಯ ಮಟ್ಟದಲ್ಲಿ ಕತೆ ಸ್ಪರ್ಧೆಗೆ, ಗೌರಜ್ ಅನ್ನೋ ಕತೆ ಸ್ಪರ್ಧೆಗೆ ಕೂಡ ಬಂದಿದೆ. ಕರು ಅನ್ನುವ ಶಿಶುಗೀತೆಗೆ ಬಹುಮಾನ ಬಂದಿದೆ. ಹಾಗೆ ಅದರ ಮಧ್ಯದಲ್ಲಿ ಚೆಂಡೆ ಕಲಿತೆ. ಅದೇ ನೀವು ಕೇಳಿದ್ರಂತ ಹೇಳ್ತಾ ಇದ್ದೇನೆ ಏನೆಲ್ಲ ಕಲ್ತಿದ್ದೀರಂತ. ಚೆಂಡೆ ವಾದನ ಸಹ ಮಾಡ್ತಾ ಇದ್ದೇನೆ. ಮೈಸೂರು ದಸರಾ, ಹಂಪಿ ಉತ್ಸವ ಎಲ್ಲ ಹೋಗಿದ್ದೇನೆ. ಮತ್ತು ಮಿಮಿಕ್ರಿ ಮಾಡ್ತೇನೆ. ಮಿಮಿಕ್ರಿ ಮಾಡಿ ನಾನು ರಾಜ್ಯದ ಎಲ್ಲ ಕಡೆ, ಬೆಳಗಾವಿ, ಬಾಂಬೆ, ಮೈಸೂರು, ಭದ್ರಾವತಿ, ದಾಂಡೇಲಿ, ಹೀಗೆ ಉಡುಪಿಯ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ನೀಡಿ ಕೆಲವು ಸಣ್ಣ ಸಣ್ಣ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದೇನೆ. ಓಕೆ, ಮಿಮಿಕ್ರಿ ಅಂತ ಹೇಳಿದ್ರಿ, ಯಾವ ರೀತಿಯ ಮಿಮಿಕ್ರಿಯನ್ನು ನೀವು ಮಾಡ್ತೀರಿ? ನಮ್ಮ ವೀಕ್ಷಕರಿಗೆ ಈ ಟೈಮಲ್ಲಿ ಮಾಡಿ ತೋರಿಸ್ಬೋದಾ? ಸೊ ಅದೀಗ ನಿಮ್ಮ ಹತ್ರನೇ ಮಾತಾಡೋದಾದ್ರೆ, ಈಗ ನಿಮ್ಗೊಂದು ಸಣ್ಣ ಹುಡುಗಿ, ಸಣ್ಣ ಒಂದು 3-4 ವರ್ಷದ ಮಗು ಹೇಗೆ ನಿಮ್ಮ ಹತ್ರ ಮಾತಾಡ್ಬೋದು ಅಂತ. ಹಾಯ್ ಹಾಯ್ ಪಲ್ಲವಿ ಆಂಟಿ, ನಾನು ನಿಮ್ಮ ಜೊತೆ ಟಿ ವಿಲಿ ಬರುದಾ? ಯಾಕಂದರೆ ನಾನು ಡ್ಯಾನ್ಸ್ ಮಾಡ್ತೀನಿ, ನಾನು ಹಾಡಾಡ್ತೀನಿ, ನನಗೂ ಟಿ ವಿಯೊಳಗೆ ಕರ್ಕೊಂಡೋಗ್ತೀರಾ ಆಂಟಿ? ಈ ಥರ ಮಾಡಿದರೆ ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ ನಿಮ್ಮ ಅಜ್ಜಿ ಏನಾದರೂ ಇದ್ದರೆ ಅವರು ಹೇಗೆ ಮಾತಾಡ್ಬೋದು ನಿಮ್ಮ ಹತ್ರ ಅಂತ. ಪಲ್ಲವಿಯ ಬಹಳ ಚೆನ್ನಾಗಿ ಅದು ಟಿ ವಿಯಲ್ಲಿ ಏನೋ ತುಂಬ ಖುಷಿ ಮಗ. ಈಗ ಕೊರೋನಾ ಬಂದ ಮೇಲೆ ಕೆಮ್ಮಲಿಕ್ಕೂ ಹೆದರಿಕೆ ಮಗ. ಆ ಥರ ಅಜ್ಜಿ ಮಾತಾಡಿದರೆ ಆ ಬಾಯಲ್ಲಿ ಎಳೆ ಅಡಿಕೆ ಹಾಕೊಂಡಿರುವ ಒಂದು ದಳ್ಳಾಲಿ ಅಥವಾ ಬ್ರೋಕರ್ ಯಾವ ಥರ ಮಾತಾಡ್ಬೋದು ಅಂತ. ಬಹಳ ಒಳ್ಳೆಯ ಕಾರ್ಯಕ್ರಮ ಪಲ್ಲವಿ. ಅದು ಯಾಕಂದ್ರೆ ನಿನ್ನ ನಗು ಮುಖ ಉಂಟಲ್ಲ, ಬಹಳ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತದೆ ನೀನೊಂದು ಮಾತಾಡುವಾಗ ಟಿ ವಿಯಲ್ಲಿ ಕೇಳಲಿಕ್ಕೆ ಆಯ್ತಾ. ಆ ಥರ ಅವ್ರು ಮಾತಾಡಿದರೆ ಅದನ್ನೇ ಈಗ ನಮ್ಮ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಬೆಕ್ಕುಗಳಿರ್ತವೆ, ಅದು ಹೇಗೆ ಕೂಗ್ಬೋದು ಅಂತ. ಅದು ಕೂಗಿ 2 ಬೆಕ್ಕು ಒಟ್ಟಾದರೆ ಅದು ಯಾವ ಥರ ಜಗಳ ಆಡ್ಬೋದು ಅಂತ. ಈ ಥರ ಕೂಗಿದ್ರೆ ಸಣ್ಣ ನಾಯಿ ಮರಿ ಯಾವ ಥರ ಕೂಗ್ಬೋದು ಅಂತ. ಅದೇ ಬೋನ್ಗಳಲ್ಲಿಟ್ಟ ದೊಡ್ಡ ನಾಯಿಗಳು ದಾರಿಯಲ್ಲಿ ಗೇಟ್ ಹತ್ರ ಹೋಗುವಾಗಲೇ ಮೈ ಜುಮ್ ಅನ್ನುವಂಥ ನಾಯಿಗಳು ಹೇಗೆ ಬೊಗಳ್ಬೋದು ಅಂತ. ಈ ಥರ ಕೂಗಿದ್ರೆ ತೊಟ್ಲಲ್ಲಿರೋ ಮಗು ಯಾವ ಥರ ಕೂಗ್ಬೋದು ಅಂತ. ಅದೇ ಕೆಲವರ ರಿಂಗ್ ಟೋನ್ ಕೇಳ್ತಾ ಇತ್ತು ಮೊದಲೆಲ್ಲ. ಹೀಗೆ ಹಲವಾರು ದಾಟಿಗಳಲ್ಲಿ ಹಲವಾರು ವಾಯ್ಸ್ಗಳನ್ನು ಮಾಡ್ತೇನೆ. ಮತ್ತು ಅಭಿನಯಗಳನ್ನು ಮಾಡಿ ತೋರಿಸ್ತೇನೆ. ಯಾರ ಹತ್ರ ಯಾವ ಹಾಡುಗಳನ್ನು ಕೊಟ್ಟರೆ ಯಾವ ಥರ ಹಾಡ್ಬೋದು, ಅವ್ರು ಯಾವ ಥರ ಹೇಳ್ಬೋದು ಅಂತ. ಹೀಗೆ ಒಂದು 1/2-3/4 ಗಂಟೆಯ ಹಾಸ್ಯ ಕಾರ್ಯಕ್ರಮಗಳನ್ನು ವೇದಿಕೆಯಲ್ಲಿ ಕೊಟ್ಟು ಹಾಡ್ತೇನೆ ಅಂತ ಹೇಳಿದ್ರೆ ನಿಮ್ಮ ಟೈಮಲ್ಲಿ ಹಾಡಿಸುವುದು ನಮ್ಮ ಕರ್ತವ್ಯ. ಯಾಕಂತ ಹೇಳಿದ್ರೆ ಇದೊಂದು ಒಳ್ಳೆಯ ವೇದಿಕೆ ನಿಮ್ಗೆ. ನಮ್ಗೆ ಗೊತ್ತಿಲ್ಲ, ಎಷ್ಟೋ ಜನರಿಗೆ ನಿಮ್ಮ ಟ್ಯಾಲೆಂಟ್ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಈ ಪ್ರೋಗ್ರಾಮ್ ಅಲ್ಲಿ ಅದು ಅನಾವರಣ ಆಗ್ಲಿ ಅಂತ ನಾವು ಹೇಳ್ತೇವೆ. ಸೊ ಯಾವ ಹಾಡನ್ನು ಚೂಸ್ ಮಾಡಿ? ಹಾಡಂದ್ರೆ ನಾನೊಂದು ಶಿಶುಗೀತೆ ಬರೆದಿದ್ದೆ, ಅದು ಬಹುಮಾನ ಕೂಡ ಪಡೆದಿದೆ. ಒಂದು ಕರು ಹೇಗಿರ್ತದೆ, ಅದು ಹೇಗಾಗ್ತದೆ ಅಂತ. ಅದ್ರದ್ದು ಒಂದೇ ಚರಣ ನಿಮಗೆ 1-2-3 ಹಾಡುಗಳನ್ನು ಹೇಳ್ತೇನೆ. ನಾನೇ ರಚನೆ ಮಾಡಿದ ಹಾಡುಗಳು. ಒಂದು ಕರು, ಅಂಬಾ ಎಂದು ಕೂಗುವ ಕರುವಿಗೆ ಕೊರಳಲಿ ಗಿಣಿಗಿಣಿ ಗೆಜ್ಜೆ, ಕಿವಿಗೆ ಗಾಳಿ ತುಂಬಿದಾಗ ಓಡಿತು 4 ಹೆಜ್ಜೆ. ಅಂಬಾ ಎಂದು ಕೂಗುವ ಕರುವಿಗೆ ಕೊರಳಲಿ ಗಿಣಿಗಿಣಿ ಗೆಜ್ಜೆ,
ಅದು ನಂತರ ಯಾವ ಥರ ಓಡ್ತದೆ, ಯಾವ ಥರ ಕಲರ್ ಇದೆ, ಈ ಥರ ಎಲ್ಲ ಅದನ್ನು ಒಂದು ಮಾಡಿ ಹೇಳೋದು. ಮತ್ತು ಇದು ನಮ್ಮ ಗ್ರಾಮದ ಬಗ್ಗೆ ಒಂದು ಹಾಡಬೇಕಂತ ಒಂದು ಕಡೆ ಬಂತು ನನಗೆ. ಅದು ನಮ್ಮ ಗ್ರಾಮ, ಅಲ್ಲಿ ನೀರು, ಅಲ್ಲಿ ನದಿ, ಅಲ್ಲಿ ತೋಟ, ಅದರ ಬಗ್ಗೆ ಎಲ್ಲ ಒಂದು ಮಾಡಿ ನಾನೇ ಸಾಹಿತ್ಯ ಹಾಗೂ ಅಂದೆ ನಾನೇ ಅದಕ್ಕೆ ದಾಟಿ ಹಾಕಿ ಹೇಳಿದೆ. ಅದು ಇದು ನಮ್ಮ ದೇಶ, ಇದು ನಮ್ಮ ನಾಡು, ಇಲ್ಲಿ ಪುಟ್ಟ ನಮ್ಮ ಈ ಗ್ರಾಮ, ಪ್ರೀತಿ ಹೊಳೆಯ ಹರಿಸಿ ಜಾತಿ ಭೇದವ ಮರೆಸಿ ಒಂದಾಗಿ ಬಾಳುವ ಗ್ರಾಮ, ಒಂದಾಗಿ ಬಾಳುವ ಗ್ರಾಮ. ಅದು ಮುಂದುವರಿಸಿದೆ. ಅದು ಒಂದು ತುಳು ಸಾಂಗ್ ಮೊನ್ನೆ ನಾನೇ ರೆಕಾರ್ಡ್ ಮಾಡಿದೆ ಹಾಡಿ. ಅದು ದಾಟಿ ಸ್ವಲ್ಪ ಸಂತ ಶಿಶುನಾಳ ಶರೀಫದ್ದು, ಅದು ತುಂಬ ಇಷ್ಟ. ಅದು ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನು ವ್ಯತ್ಯಾಸ ಇದೆ, ಕಾಲ ಬದಲಾಗಿದೆ ಅಂತ. ಕಾಲ ಬದಲ ತುಂಡೇ ಈ ಕಲಿಯುಗೋಡ್ ಜನಕುಲೆ ಬದಲಾಯರೇ, ಬೋಲೆದ ಚಟ್ನಿ ಇತ್ತಣ್ ಉಪ್ಪಾಡು ಪಚ್ಚೀರಿತ್ತಿನ್, ಬೋಲೆದ ಚಟ್ನಿ ಇತ್ತಣ್ ಉಪ್ಪಾಡು ಪಚ್ಚೀರಿತ್ತಿನ್, ಪೆಜಕಾಯಿ ಗುಜ್ಜ ತಿಂಪಿನ್ ಅಲ್ಪ ಪಿಜ್ಜಾ ತಿನ್ಪೆರಿಯೇ ಸ್ವಾಮಿ, ಕಾಲ ಬದಲ ತುಂಡೇ. ಹೀಗೆ ತಾಯಿಯನ್ನು ಹೊರಗೆ ಹಾಕೋದು, ಭಾಷೆಯಲ್ಲಿ ವ್ಯತ್ಯಾಸ ಆಗಿದೆ, ಹೀಗೆ ಸುಮಾರು ಹೇಳಿದ್ದೇನೆ. ಅದೇ ನಮ್ಮ ಕೊಂಕಣಿಯಲ್ಲಿ ಸುಮಾರು 25 ಹಾಡುಗಳನ್ನು ಬರೆದಿದ್ದೇನೆ RSV ಕೊಂಕಣಿಯಲ್ಲಿ. ಅದು ಒಂದು ಮಗುವನ್ ತೊಟ್ಲಲ್ಲಿ ತುಂಬ ಚಂದಮಾಮನನ್ನು ತೋರಿಸಿ ಯಾವ ಥರ ಹಾಡ್ಬೋದು ತಾಯಿ ಅಂತ. ಜೋ ಜೋ ರೇ ಹಂಸ ಬಳು ಜೋ ಜೋ, ಚಂದಮಾಮಚಿ ಕಥಾ ಸಂತ ಜೋ ಜೋ ರೇ ಮೀ, ಚಂದಮಾಮಚಿ ಕಥಾ ಸಂತ ಜೋ ಜೋ ರೇ. ಅದು ಚಂದಮಾಮನಿಗೆ ಅದಕ್ಕೂ ವರ್ಣಿಸಿ ಹಾಡುವ ಹಾಡು. ಹೀಗೆ ಸುಮಾರು ಹಾಡುಗಳನ್ನು ರಚನೆ ಮಾಡಿದ್ದೇನೆ. ಓಕೆ, ಕೊಂಕಣಿ ನಿಮ್ಗೆ ಈಗ ಕೊಂಕಣಿಯಲ್ಲಿ ಅಂತ ಹೇಳಿದ್ರೆ ನಿಮ್ಮ RSV ಕೊಂಕಣಿ, ಸೊ ಇದರಿಂದ ಯಾವ್ದಾದ್ರು ನಿಮ್ಗೆ ಸಪೋರ್ಟ್ಸ್, ಪ್ರೋತ್ಸಾಹಗಳು ಅಥವಾ ಅವಾರ್ಡ್ಸ್ ಗಳೇನಾದ್ರೂ ಸಿಕ್ಕಿದಾ? ನನ್ನ ಸಮಾಜದವರು, RSV ಸಮಾಜದವರು ಸುಮಾರು ಮಂದಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಮತ್ತು ಸನ್ಮಾನಗಳನ್ನು ಕೂಡ ಮಾಡಿದ್ದಾರೆ, ನನ್ನನ್ನು ಗುರುತಿಸಿದ್ದಾರೆ. ಹಾಗೆ ಬೆಂಗಳೂರಲ್ಲಿ ಸಹ ಸನ್ಮಾನ ಮಾಡಿದ್ದಾರೆ. ಬೆಂಗಳೂರು ಸಂಘದವರು, ಬೆಳಗಾವಿ ಕರೆದಿದ್ದಾರೆ, ಬಾಂಬೆ ಸಂಘದವರು ಕರೆದಿದ್ದಾರೆ, ಎಲ್ಲ ಸಂಘದವರು ಕರೆದಿದ್ದಾರೆ, ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಮತ್ತು ಊರಲ್ಲಿರುವ ಸಂಘ, ಮಣಿಪಾಲ ಮಹಿಳಾ ಸಂಘ ಆಗಲಿ, ಬಂಟಕಲ್ಲು, ಕಾರ್ಕಳ, ಇವರೆಲ್ಲ ಮಹಿಳಾ ಸಂಘದವರು ಸಹ ನನಗೆ ಕರೆದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಸನ್ಮಾನಗಳನ್ನು ಸಹ ಮಾಡಿದ್ದಾರೆ. ಮತ್ತು ನನಗೆ ಇಡೀ ಕೊಂಕಣಿ ಅಕಾಡೆಮಿಯಲ್ಲಿ ಸಹ ಸನ್ಮಾನ ಆಗಿದೆ, ಗುರುತಿಸಿದ್ದಾರೆ. ಇಡೀ ನನಗೆ ಕೊಂಕಣಿಯಲ್ಲಿ ನಮಗೆ 42 ಪಂಗಡಗಳಿರ್ಬೋದು ಸಮಾಜ. ಹಾಗೆ ಇಡೀ ಸಮಾಜಕ್ಕೆ ಪರಿಚಯ ಮಾಡಿ, ಇಡೀ ಕೊಂಕಣಿ ಅಕಾಡೆಮಿಗೆ ಪರಿಚಯ ಮಾಡಿಕೊಟ್ಟವರು ರಾಷ್ಟ್ರಪ್ರಶಸ್ತಿ ವಿಜೇತ ರಂಗ ಕಲಾವಿದರು, ನಾಟಕ ರಚನೆಕಾರರು, ನಿರ್ದೇಶನಕಾರರಾದ ಕಾಸರಗೋಡು ಚಿನ್ನ ಅವರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರು ಘರ್ ಕೊಂಕಣಿ ಎಲ್ಲ ಕಾರ್ಯಕ್ರಮ ಮಾಡುವಾಗ ನಮ್ಮ ಭಾಷೆಯ ಬಗ್ಗೆ ಎಲ್ಲ ಕಡೆ ಇಂಥವಳೊಬ್ಬಳು ಹಳ್ಳಿಯ ಮಹಿಳೆ ಇದ್ದಾಳೆ, ಅವಳಿಗೆ ಪ್ರೋತ್ಸಾಹಿಸಿ ಅಂತ ನನ್ನ ಪ್ರತಿಭೆ ಬಗ್ಗೆ ಹೇಳಿ ಎಲ್ಲರಿಗೆ ಪರಿಚಯ ಮಾಡಿಕೊಟ್ಟು ಆಮೇಲೆ ನನಗೆ ಕಾಸರಗೋಡು ತನಕ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿದ್ದಾರೆ. ಒಂದು ಉತ್ತಮ ನಿಮ್ಮ ಹತ್ರ ಮಾತಾಡ್ತಾ ಇನ್ನಷ್ಟು ವಿಷಯ ತಿಳ್ಕೊಳ್ಬೇಕು ಅಂತ ನಮಗೆ ಆಸೆ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ನಾವು ಕೇಳ್ಪಟ್ವಿ ನೀವು ಯಕ್ಷಗಾನ ಕೂಡ ಮಾಡಿದ್ರಿ, ಅಷ್ಟೇ ಅಲ್ಲದೆ ಕಂಠದಾನವನ್ನು ಕೂಡ ಮಾಡಿದ್ರಿ ಅಂತ. ಸೊ ಇದ್ರ ಬಗ್ಗೆ ನಮಗೆ ತಿಳಿಸಿ. ಯಕ್ಷಗಾನ ಅಂದ್ರೆ ನಾನು ಯಕ್ಷಗಾನ ಸಣ್ಣದಿಂದ ಇಂಟ್ರೆಸ್ಟ್ ಇತ್ತು, ನಮ್ಮ ಅಣ್ಣನವರೆಲ್ಲ ಮಾಡ್ತಾ ಇದ್ರು ನಮ್ಮ ಮನೆ ಹತ್ರ ನಾವು ಸಣ್ಣ ಮಕ್ಕಳಿರುವಾಗ. ಆದ್ರೆ ಅದು ಹೇಳಿದಲ್ಲ, ಸಣ್ಣದಿರುವಾಗ ನಮಗೆ ಪ್ರೋತ್ಸಾಹಗಳಿರ್ಲಿಲ್ಲ. ಆದ್ರೂ ಅಣ್ಣ ಅಕ್ಕನವರೆಲ್ಲ ಈಗ ಪ್ರೋತ್ಸಾಹ ಕೊಡ್ತಾರೆ, ಅಪ್ಪ ಅಮ್ಮ ಎಲ್ಲ. ಮತ್ತೆ ಅವ್ರೆಂತ ಆಯ್ತಂದ್ರೆ ಆಗ ಕಲೀಲಿಕ್ಕಾಗ್ಲಿಲ್ಲ, ಇಂಟ್ರೆಸ್ಟ್ ಇತ್ತು. ಇಲ್ಲಿ ಬಂದ ಮೇಲೆ ಕೆಲಸದ ಒತ್ತಡ ಆಯಿತು. ಮತ್ತು ನಮ್ಮ ಕಾರ್ಕಳದಲ್ಲಿ ಒಂದು ಆದಿಶಕ್ತಿ ಮಹಿಳಾ ಯಕ್ಷಗಾನ ತಂಡ ಇದೆ, ಅಲ್ಲಿ ಉಷಾ ನಾಯಕ್ ಅಂತ ಇದ್ದವರು ಒಂದು ದಿವಸ ಒಂದು ಯಕ್ಷಗಾನದಲ್ಲಿ ಬರ್ತೀಯ, ಒಂದು ಪಾರ್ಟ್ ಮಾಡ್ತೀಯ? ಇಲ್ಲ, ನನಗೆ ನಾನು ಕುಣಿತ ಎಲ್ಲ ಕಲೀಲಿಲ್ಲ ಅಂತ ಹೇಳಿದೆ. ಇಲ್ಲ, ನಿನ್ನೊಂದು ಸಾಧ್ಯ ಕುಸುಮ, ಸಣ್ಣ ರೋಲ್ ಮಾಡಂತ ಹೇಳಿ ಅಲ್ಲಿ ಹೋಗಿ ಅದನ್ನು ಬಾಂಬೆಯಲ್ಲಿ ಒಂದು ಅವರದ್ದು ಕಾಸರಗೋಡಲ್ಲಿ ಒಮ್ಮೆ ಅದು ಕಾರ್ಯಕ್ರಮ ಇತ್ತು. ಹಾಗಾಗಿ ಯಕ್ಷಗಾನದಲ್ಲಿ ಕಲಿತು ಮುಂದೆ ಹೋದದಂತ ಇಲ್ಲ, ಅವರೊಂದು ಕದ್ದಕ್ಕೆ 2 ವೇಷಗಳನ್ನು ಹಾಕಿ ಮಾಡಿದ್ದೇನೆ. ಹೌದು. ಮತ್ತೆ ಪುನಃ ನೀವೇ ಅಂತ ಕೇಳಿದ್ರೆ ಕಂಠದಾನ ಮಾಡ್ಲಿಕ್ಕಂದ್ರೆ ಇದು ನಿಮ್ಗೆ ನನ್ನ ವಾಯ್ಸ್ ಕೇಳಿ ಹೇಗೆ ಅನಿಸ್ತಾ ಗೊತ್ತಿಲ್ಲ, ಆದ್ರೆ ಕೆಲವರು ವಾಯ್ಸ್ ಒಳ್ಳೇದಿದೆ ಅಂತ ಒಂದು ಶಾರ್ಟ್ ಫಿಲ್ಮಿಗೆ ಕರೆದ್ರು. ಶಾರ್ಟ್ ಫಿಲ್ಮಲ್ಲಿ ಸಹ ಮಾಡ್ತಾ ಇದ್ದೇನೆ, ವಾಯ್ಸ್ ಕೊಟ್ಟಿದ್ದೇನೆ, ಅಜ್ಜಿದ್ದು ವಾಯ್ಸ್ ಕೊಟ್ಟಿದ್ದೇನೆ. ಮತ್ತು ಕನ್ಯಾರಾಶಿ ಹಸ್ತ ನಕ್ಷತ್ರ ಚಲನಚಿತ್ರಕ್ಕೆ ಅದರಲ್ಲಿ ಸಹ ವಾಯ್ಸ್ ಕೊಟ್ಟಿದ್ದೇನೆ. ಮತ್ತು ಒಂದು ಕೆಲವು ನಾಟಕ ಮಾಡಿದ್ರು ಲಯನ್ಸ್ನವರು, ಅದರಲ್ಲಿ ಸಹ ವಾಯ್ಸ್ ಕೊಟ್ಟಿದ್ದೇನೆ. ಅಳೋದು ಇದೆಲ್ಲ, ಅಳುವ ಸೀನ್ ಎಲ್ಲ ಇತ್ತು, ಅದರಲ್ಲಿ ಸಹ ವಾಯ್ಸ್ ಕೊಟ್ಟು ಮಾಡಿದ್ದೇನೆ. ನಮ್ಮ ಮಗ ಇದ್ದಾನೆ ಸಣ್ಣ, ಅಕ್ಷಯ್ ಕಾಮತ್ ಅಂತ, ಅವನು ಇದು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾನೆ,
ಹಾಡು ಬರಿತಾನೆ. ಅವನ ಶಾರ್ಟ್ ಫಿಲ್ಮ್ಸಲ್ಲಿ ಎಲ್ಲ ಆ್ಯಕ್ಟ್ ಮಾಡಿದ್ದೇನೆ. ಓಕೆ ಮತ್ತೆ ಇನ್ನೊಂದಂದ್ರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಓಕೆ ಯಾವ ಚಲನಚಿತ್ರ? ಅದೇ ಕೊಂಕಣಿಯಲ್ಲಿ ಮಾಡಿದ್ದು, ಓಕೆ ನಮ್ಮ ಆಮ್ಚ ಸಂಸಾರ ಅಂತ. ಹೌದು, ಒಳ್ಳೆ ಹೌದು, ಹೆಸರು ಹೌದು. ಮಾಡಿದೆ ಈಗ. ಅದು ಹಳ್ಳಿಯ ಸೀನ್ ಎಲ್ಲ ಹಾಕಿ ಸಂದೀಪ್ ಕಾಮತ್ ಅಂತ ಅಜಕಾರಿ ಇವರು ಮಾಡಿದ್ದಾರೆ. ನಮ್ಮ ನಾಟಕದ ನಮ್ಮ ಜಾತಿಯವರೆಲ್ಲ ಸೇರಿ ಮಾಡಿ ಪ್ರಯತ್ನ ಮಾಡಿದೊಂದು ಒಳ್ಳೆ ಹೆಸರು ಪಡೆದು ಈ ಸರ್ಟಿಫಿಕೇಟ್ ಸಿಕ್ಕಿದೆ. ಓಕೆ ಮತ್ತು ಇನ್ನೊಂದು ಬಾಯೋ ಅಂತ ರಮಣನ್ ನಾಯಕ್ ಜೋಡ್ರಸ್ತಿ ಇವರು ಮಾಡಿದ್ದಾರೆ. ಅದರಲ್ಲಿ ಇಳವಿಟ್ಲ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದ್ದೇನೆ. ಓಕೆ ಹಾಗೆ ಚಲನಚಿತ್ರದಲ್ಲಿ ಸಹ ಸಣ್ಣ ಪಾತ್ರಗಳು ಮಾಡಿದ್ದೀವಿ ಹೌದು. ಅಂತ. ಮೇಡಮ್, ನಿಮ್ಮ ಜೊತೆ ಮಾತಾಡ್ತಾ ಇತ್ತು, ನೀವು ಕೃಷಿ ಅಲ್ಲದೆ ಕೃಷಿಯೇತರ ಚಟುವಟಿಕೆಗಳಲ್ಲೂ ಕೂಡ ಇದ್ರಿ. ಸೊ ಇಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯ ಈಗ ನಿರ್ದೇಶನ ವಿವಿಧ ಭೂಮಿಯ ಪಾತ್ರಗಳನ್ನು ಮಾಡಿದಂಥವ್ರು. ಸೊ ವಿವಿಧ ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡಿದ್ರಿ. ಸೊ ನಿಮ್ಗೆ ಇಷ್ಟವಾದದ್ದು ಯಾರ ಜೊತೆ ಎಲ್ಲ ನೀವು ಆಕ್ಟ್ ಮಾಡಿದ್ರಿ ಅನ್ನುವಂಥದ್ದು? ಹೌದು, ನಾನಂದರೆ ನಾಟಕಗಳನ್ನು ನಾನು ಸಣ್ಣ 2-3 ಗಂಟೆದ್ದು ನಾಟಕ ಬರೆದಿದ್ದೇನೆ. ಆದರೂ ಸಣ್ಣ 1 ಗಂಟೆದ್ದೆಲ್ಲ ಮಹಿಳೆಯರು ಮಾಡುವಂಥದ್ದು ನಾಟಕ ಎಲ್ಲ ಬರೆದಿದ್ದೇನೆ. ಅದಕ್ಕೆ ನಾನೇ ನಿರ್ದೇಶನ ಮಾಡ್ತಾ ಇದ್ದೆ, ನಾನೇ ಅವರಿಗೆಲ್ಲ ಇದು ಮಾಡ್ತಾ ಇದ್ದೆ. ಮತ್ತು ನನಗೆ ಕರಾವಳಿ ಕಲಾವಿದರು ತಂಡದಲ್ಲಿ ಸೇರಿಸ್ಕೊಂಡ್ರು. ನನ್ನ ಅಭಿನಯಗಳನ್ನೆಲ್ಲ ನೋಡಿ ಅಲ್ಲಿ ತುಂಬ ಮಂದಿದ್ದು ಪರಿಚಯ ಆಯ್ತು. ಅಲ್ಲಿ ಮಾರ್ಪಳ್ಳಿ ವಿಜಯ್ ನಾಯಕ್ ಆಗಲಿ ಅವರು ನಮ್ಮೊಟ್ಟಿಗೆ ಚಲನಚಿತ್ರದಲ್ಲಿ ಸಹ ಮಾಡಿದ್ದಾರೆ. ಜಗದೀಶ್ ಅವರಾಗಲಿ, ನಾಗರಾಜಾಚಾರ್ಯ, ನೂತನ್, ನವೀನ್, ಸುರೇಂದ್ರ, ಹರೀಶಣ್ಣ ಇವರೆಲ್ಲರೂ ನಾವು ಕುಟುಂಬದ ಹಾಗೆ ಒಂದು ಮನೆಯವರ ಹಾಗೆ ಇದ್ದು ಅಷ್ಟು ಒಳ್ಳೆ ಕ್ಲೋಸಿಂದ ಇದ್ದು ಮಾಡ್ತಾ ಇದ್ದೇವೆ. ಒಳ್ಳೆ ಸಪೋರ್ಟ್ ಕೊಡ್ತಾರೆ ನನಗೆ. ಕರಾವಳಿ ಕಲಾವಿದರಲ್ಲಿ ಮೊದಲು ದಿವಾಕರ್ ಸರ್ ಕಟೀಲ್ ಅಂತ ಇದ್ದರು, ಅವರು ನಮಗೆ ನಿರ್ದೇಶನ ಮಾಡ್ತಾಯಿದ್ರು. ಈ ಸಲ ನಾಗರಾಜ್ ವರ್ಕಡಿ ಅಂತ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಫಸ್ಟಿಗೆ ಅವರದ್ದೇ ಡೈರೆಕ್ಷನಲ್ಲಿ ಇದ್ವಿ ನಾವು. ಇವರು ಹೊಸದಾಗಿ ಬಂದದ್ರಿಂದ ನಮಗೆ ಮತ್ತೆ ಅವರೊಟ್ಟಿಗೆ ಸೇರಿ ಖುಷಿ. ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೂ ಬಹುಶಃ ಅವರೇ ಕಾರಣ. ತುಂಬ ಖುಷಿ ಆಯ್ತು. ಅಂಥವರ ಕೈ ಕೆಳಗೆ ಒಂದು ನಾವು ಕಲಿತಾ ಇದ್ದೇವೆ ಆ್ಯಕ್ಟ್ ಅಂತ ಖುಷಿ ಆಯಿತು. ಓಕೆ, ನೀವು ಸುಮಾರು ಈ ರಂಗಭೂಮಿ ಪ್ರದರ್ಶನಗಳನ್ನು ನೀಡಿದ್ರು. ಸೊ ನಿಮ್ಗೆ ಎಷ್ಟು ಪ್ರದರ್ಶನಗಳನ್ನು ಕೊಟ್ರಿ ಇಷ್ಟರವರೆಗೆ? ಮತ್ತೆ ತುಂಬ ಮೆಚ್ಚಿಕೊಂಡ ಪಾತ್ರ ಯಾವುದು ನೀವು ಅಂತ? ನನಗೆ ಹೆಚ್ಚಾಗಿ ನಮಗೀಗ ಪೋಷಕ ನಟಿ ಪಾರ್ಟೇ ಅದರಲ್ಲಿ ನನಗೆ ತುಂಬ ಹಿತ ಆಗಿದೆ. ಯಾಕಂದರೆ ನಾವು ಒರಿಜಿನಲ್ ಮಾಡುವಂಥ ಕೆಲಸಗಳೇ ಮನೆಯಲ್ಲಿ. ಈಗ ಆಮ್ಚೆ ಸಂಸಾರ ಪಿಕ್ಚರಲ್ಲಿ ಸಹ ಹಾಗೆ ಒಂದು ವಿಧವೆಯಾಗಿ ತವರು ಮನೆಯಲ್ಲಿ ನಿಂತರ ಅವಳ ಅವಸ್ಥೆ ಹೇಗಿರ್ತದೆ ಅಂತ. ಮತ್ತು ಹಳ್ಳಿಯ ಸೀನ್ ಆದ್ರಿಂದ ಎಲ್ಲ ಹಳ್ಳಿಯ ಕೆಲಸಗಳನ್ನೇ ಮಾಡುವಂಥದ್ದು, ಹುಲ್ಲ ಭತ್ತವ ಅದಿದ್ದೆಲ್ಲ. ಮತ್ತು ಈಗ ನಾಟಕದಲ್ಲಿ ಸಹ ಬೊಜ್ಜ ನಾಟಕದಲ್ಲಿ ಮಾಡಿದ್ದೇನೆ. ಅದರಲ್ಲಿ ನನಗೆ ಬಹುಮಾನ ಕೂಡ ಬಂದಿದೆ ಆ್ಯಕ್ಟಿಂಗಿಗೆ. ಅದು ನನಗೆ ತುಂಬ ಇಷ್ಟ ಆಯಿತು ಪಾತ್ರ. ಅಂದರೆ ಒಂದು ತವರು ಮನೆಯಲ್ಲಿ ಅಣ್ಣಂದ್ರ ನಡುವೆ ಮಕ್ಕಳನ್ನು ಹಿಡ್ಕೊಂಡು ಯಾವ ಥರ ಇರ್ಬೋದು ಹೆಣ್ಣು, ಭಾವನೆಗಳು ಅವಳಿಗೆ ಹೇಗಿರ್ತದೆ ಯಾವುದನ್ನು ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಅದನ್ನು ಮಗಳ ಮೇಲೆ ತೀರಿಸೋದು ಈ ಥರ. ಈಗ ಮೊನ್ನೆ ಗಾವುದ ಪುಂಚ ಆಯಿತು, ಅದೇ ನಾಗರಾಜ್ ವರ್ಕಾಡಿ ಅವರ ನಿರ್ದೇಶನದಲ್ಲಿ. ಅದು ಸಹ ಹಾಗೆ ತಾಯಿ ಮಗಳ ಸಂಬಂಧ, ಮನೆಯಲ್ಲಿ ಹೇಗಿರ್ತೇವೆ, ಇನ್ನೊಬ್ಬರ ಜೊತೆ ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ. ಅಂಥ ಪಾತ್ರಗಳೇ ತುಂಬ ಇಷ್ಟ ಆಗ್ತದೆ ನನಗೆ. ಅಂಥ ಪಾತ್ರಗಳನ್ನೇ ಕೊಡ್ತಾರೆ. ಅಳುವಂಥದ್ದೆಲ್ಲ ಸೀನ್ ತುಂಬ ಕೊಡ್ತಾರೆ. ಅಳುವ ಸೀನ್ ಎಲ್ಲ ಇದ್ರೆ ಅದರಲ್ಲಿ ಬೊಜ್ಜ ನಾಟಕದಲ್ಲಿ ತುಂಬ ಅಳುವಂಥ ಸೀನ್ ಎಲ್ಲ ಇತ್ತು. ಅದು ನಿಮಗೆ ಸಿಕ್ಕಿದೆ. ಅದೇ ಒಟ್ಟಾರೆಯಾಗಿ ಅಳು ಮುಂಜಿ ಪಾತ್ರಗಳನ್ನು ನೀವೀಗ ಮಾಡ್ತಿದ್ದೀರಿ ಅಂತ. ಹೌದು, ನಾನು ವೇದಿಕೆಯಲ್ಲಿ ಸಹ ಈಗ ಹಾಗೆ ನವರಸಗಳಲ್ಲಿ ಮಾಡಿ ತೋರಿಸ್ತೇನೆ. ನವರಸಗಳಲ್ಲಿ ಮಾಡಿ ತೋರಿಸುವಾಗ ಹಾಗೆ ಎಲ್ಲ ಬರ್ತದೆ, ಅಳು, ನಗು, ಭಯ, ಬೀಭತ್ಸ ಎಲ್ಲ ಬರ್ತದೆ. ಈಗ ನವರಸಗಳನ್ನು ಮಾಡ್ತೀರಾ ಅಂತ ಹೇಳಿ, ಸೊ ನಮ್ಮ ವೀಕ್ಷಕರಿಗೂ ಒಮ್ಮೆ ನಿಮ್ಮ ನವರಸಗಳನ್ನು ತೋರಿಸಬಹುದಾ? ಈಗ ನಾನದು ಒಂದು ಕಾನ್ಸೆಪ್ಟ್ ತಗೊಳ್ಳುದು, ಅಂದ್ರೆ ಮಾವಿನ ಹಣ್ಣಿನಲ್ಲಿ ಯಾವ ತರ 3 ವಿಧ ಹೇಗಿರ್ತದೆ ಅಂತ. ಹಸಿರಿರ್ತದೆ, ಕೆಂಪಿರ್ತದೆ, ಹಳದಿರ್ತದೆ ಅಂತ. ನಾನು ಎಲ್ಲ ಕಡೆ ತುಂಬಾ ಕಡೆ ಇದನ್ನು ಮಾಡಿ ತೋರಿಸ್ತೇನೆ. ಈಗ ಟಿವಿಯಲ್ಲಿ ಸಹ ಮಾಡುವಾಗ ಹೇಳ್ಬೋದು ಇದನ್ನು ಕೇಳಿದ್ದೇವೆ ಅಂತ. ಅದು ಒಂದು ಮಾವಿನ ಹಣ್ಣಿನ 3 ಬಣ್ಣ ಹೇಗೆ ಹೇಳ್ಬೋದು ಅಂತ. ಶಾಂತವಾಗಿ ಹೇಳುವುದಾದ್ರೆ, ನಮಸ್ತೆ, ಮಾವಿನ ಹಣ್ಣಿನಲ್ಲಿ 3 ವಿಧಗಳಿವೆ. ಕೆಲವೊಂದು ಹಳದಿ, ಕೆಲವೊಂದು ಕೆಂಪು, ಕೆಲವೊಂದು ಹಸಿರು. ಅದನ್ನು ವೀರ ರೀತಿಯಲ್ಲಿ ಹೇಳೋದಾದ್ರೆ, ಮಾವಿನ ಹಣ್ಣಿನಲ್ಲಿ 3 ವಿಧಗಳಿವೆ, ಕೆಲವೊಂದು ಹಸಿರು, ಕೆಲವೊಂದು ಕೆಂಪು, ಕೆಲವೊಂದು ಹಳದಿ ಅಂತ ವೀರದಾಟಿ. ಅದನ್ನೇ ರೌದ್ರವಾಗಿ ಯಾವ ಥರ ಹೇಳ್ಬೋದಂತ. ಮಾವಿನ ಹಣ್ಣಿನಲ್ಲಿ 3 ವಿಧಗಳಿವೆ, ಕೆಲವೊಂದು ಹಸಿರು, ಕೆಲವೊಂದು ಕೆಂಪು, ಕೆಲವೊಂದು ಹಳದಿ ಅಂತ ರೌದ್ರವಾಗಿ ಹೇಳ್ಬೋದು. ಅದನ್ನೇ ಅದ್ಭುತವಾಗಿ ಯಾವ ಥರ ಹೇಳ್ಬೋದಂತ. ಮಾವಿನ ಹಣ್ಣಿನಲ್ಲಿ 3 ವಿಧ ಇವೆ, ಕೆಲವೊಂದು ಹಳದಿ, ಕೆಲವೊಂದು ಕೆಂಪು, ಕೆಲವೊಂದು ಹಸಿರು ಅಂತ ಹೇಳ್ಬೋದು. ಅದನ್ನೇ ಹಾಸ್ಯವಾಗಿ ಭೀಭತ್ಸವಾಗಿ ಯಾವ ಥರ ಹೇಳ್ಬೋದಂತ. ಮಾವಿನ ಹಣ್ಣಿನಲ್ಲಿ 3 ವಿಧಗಳು, ಕೆಲವೊಂದು ಹಸಿರು, ಕೆಲವೊಂದು ಹಳದಿ, ಕೆಲವೊಂದು ಕೆಂಪು,
ಈ ಥರ ಹೇಳಿದರೆ ಅದನ್ನೇ ಭಯಾನಕವಾಗಿ ಯಾವ ಥರ ಹೇಳ್ಬೋದು ಅಂತ. ಮಾವಿನ ಹಣ್ಣಿನಲ್ಲಿ 3 ವಿಧ, ಕೆಲವೊಂದು ಹಳದಿ, ಕೆಲವೊಂದು ಹಸಿರು, ಕೆಲವೊಂದು ಕೆಂಪು. ಈ ಥರ ಹೇಳಿದರೆ ಅದನ್ನೇ ಶೃಂಗಾರವಾಗಿ ಯಾವ ಥರ ಹೇಳ್ಬೋದಂತ. ಮಾವಿನ ಹಣ್ಣಿನಲ್ಲಿ 3 ವಿಧ, ಕೆಲವೊಂದು ಹಳದಿ, ಕೆಲವೊಂದು ಕೆಂಪು, ಕೆಲವೊಂದು ಹಳದಿ ಅಂತ ಹೇಳಿದರೆ ಅದನ್ನೇ ಹಾಸ್ಯವಾಗಿ ಯಾವ ಥರ ಹೇಳ್ಬೋದಂತ. ಮಾವಿನ ಹಣ್ಣಿನಲ್ಲಿ 3 ವಿಧ, ಕೆಲವೊಂದು ಹಳದಿ, ಕೆಲವೊಂದು ಹಸಿರು, ಕೆಲವೊಂದು ಕೆಂಪು, ಈ ಥರ ಹೇಳ್ಬೋದು. ಅದನ್ನೇ ಜೀವನದಲ್ಲಿ ತುಂಬ ಕಷ್ಟ, ಒಂದು ಕೊಡಲಿಗೆ ಪೆಟ್ಟು ಬಿದ್ದರೆ ಮಾತ್ರ ಒಂದು ಅದು ಆಕಾರಕ್ಕೆ ಬರ್ತದೆ ಅನ್ನೋ ರೀತಿಯಲ್ಲಿ ನಾನು ಒಂದು ಕಷ್ಟಗಳನ್ನು ಮೆಟ್ಟಿ ನಿಂತ ಹೆಣ್ಣು, ಅದನ್ನೇ ಒಂದು ಅಳುತ್ತಾ ಹೇಳೋದಾದರೆ ಕರುಣವಾಗಿ ಯಾವ ಥರ ಹೇಳ್ಬೋದಂತ. ಮಾವಿನ ಹಣ್ಣಿನಲ್ಲಿ 3 ಬಣ್ಣ, ಕೆಲವೊಂದು ಹಳದಿ, ಕೆಲವೊಂದು ಹಸಿರು, ಕೆಲವೊಂದು ಕೆಂಪು, ಹೀಗೆ ಮಾವಿನ ಹಣ್ಣಿನ ಬಣ್ಣಗಳನ್ನು ನವರಸದಲ್ಲಿ ಹೇಳ್ಬೋದು ಅಂತ. ಆಕ್ಚುಲಿ ನೀವೆಷ್ಟು ತನ್ಮಯಾಗಿದ್ರಿ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನು ನೀವು ನಿಮ್ಗೆ ಅದನ್ನು ಅರ್ಗಿಸ್ಕೊಳ್ಳಿಕ್ಕೆ ಅಂದ್ರೆ ನಂದು ಒಂದಂದ್ರೆ ನಾವೀಗ ನಾಟಕದಲ್ಲಿ ಆಗಲಿ ಚಲನಚಿತ್ರಗಳಲ್ಲಾಗಲಿ ಪಾತ್ರ ಮಾಡುವಾಗ ಒಂದು ನಾವು ಕೊಟ್ಟ ಪಾತ್ರದ ಒಳಗೆ ಹೋಗಿ ನಾನೇ ಇದು ಅಂತ ಹೋಗಿ ಮಾಡಿದ್ರೆ ಮಾತ್ರ ಅದಕ್ಕೊಂದು ಅರ್ಥ ಬರ್ತದೆ. ಬಹುಶಃ ನಾಗರಾಜ್ ಸರ್ ಅವರಿಗೆ ಮೊನ್ನೆ ಮಾಡಿದ ಆಕ್ಟ್ ಹೇಗಾಗಿದೆ ಅಂತ ಗೊತ್ತಿಲ್ಲ, ಆದ್ರೂ ನಾವು ಅದ್ರೊಳಗೆ ಹೋಗಿ ತನ್ಮಯತೆಯಿಂದ ಇದು ನಾನೇ ಮಾಡ್ತಾ ಇದ್ದೇನೆ, ಇದು ನನ್ನ ಜೀವನದ್ದೇ ಅಂತ ಮಾಡಿದ್ರೆ ಮಾತ್ರ ಅದು ಪ್ರೇಕ್ಷಕರಿಗೆ ತಲುಪ್ತದೆ ಅಂತ ನನ್ನ ಅಭಿಪ್ರಾಯ. ಕುಸುಮಾ ಮೇಡಮ್ ಅವರೇ, ನಿಮ್ಮ ಜೊತೆ ನಾವು ಮಾತಾಡ್ತಾ ಇದ್ವಿ, ತುಂಬಾ ವಿಚಾರಗಳನ್ನು ತಿಳ್ಕೊಂಡ್ವಿ ನಿಮ್ಮ ಬಗ್ಗೆ. ನಿಮ್ಗೆ ಇದೇ ರೀತಿ ಮುಂದೊಂದು ದಿನ ಒಳ್ಳೊಳ್ಳೆ ಅವಕಾಶಗಳು ಬರಲಿ. ಅಷ್ಟೇ ಅಲ್ಲದೆ ನೀವೊಂದು ಆಪಮ್ ಎನ್ನುವಂತ ಆಪ ಮಾಡ್ತೀರಿ ಎನ್ನುವಂತ ಒಂದು ನಿಮ್ಮ ಟೀಮ್ ಇದೆ. ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ತಿಳಿಸಿ. ಅಂದ್ರೆ ನನ್ನ ಗಂಡ ಕ್ಯಾಟರಿಂಗ್ ಹೋಗ್ತಾರೆ. ಅವರಿಗೊಬ್ರು ಹೇಳಿದ್ರು, ಮೂಡ್ಬೆಟ್ಟು ಅಲ್ಲಿ ಒಬ್ರು ಇದ್ದಾರೆ ಕೇಶವಾಮಿನ್ ಅಂತ. ಅವ್ರ ಆಪಮ್ ಹಿಟ್ಟು ಆಗ್ಲಿ ಗ್ಯಾಸ್ ಆಗ್ಲಿ ಎಲ್ಲ ಸೆಟ್ ಅವರದೇ. ಅವರಿಗೊಂದು ಜನ ಬೇಕಿತ್ತು ಅದನ್ನು ಮಾಡುವಂಥದ್ದು. ಜನ ಇದ್ರೆ ಹೇಳಿ ಅಂತ ಹೇಳಿದ್ರಂತೆ. ಇವರು ಎಂತ ಹೋಗ್ತೀಯಾ ನೋಡ್ತೀಯಾ ಅಂತ ಹೇಳಿದ್ರು. ಅದೇ ನಾನು ಹೇಳಿದಲ್ಲ, ಅವರ ಪ್ರೋತ್ಸಾಹ, ಮಕ್ಕಳ ಪ್ರೋತ್ಸಾಹ ಯಾವುದಕ್ಕೂ ನನಗೆ. ಅವ್ರು ಹೇಳಿದರು ನೋಡಿ ಮಾಡುವ ಅಂತ. ನೋಡುವ, ನಮಗೆ ಅದೆಲ್ಲ ಗೊತ್ತಿಲ್ಲ. ಅದು ತುಂಬ ಕಷ್ಟ ಇದೆ, ಯಾಕಂದರೆ 10-15 ಗ್ಯಾಸ್ ಓಪನ್ ಇಟ್ಟು ಅದರ ಮೇಲೆ ಕಾವಲಿ, ಅದರ ಮೇಲೆ ಅದು ಸಟ್ಟಿಗೆಲ್ಲ ಇಲ್ಲ, ಕೈಯಿಂದಲೇ ಬಿಸಿ ಬಿಸಿ ತೆಗಿಬೇಕು, ರಪ್ಪ ಹಾಕಬೇಕು, ಒಂದರಲ್ಲಿ ತೆಗಿಬೇಕು, ಈ ಥರ ಇರ್ತದೆ. ಅದು ಸಹ ಲೈವ್ ಹೋಗಿ ಫಂಕ್ಷನ್ಗಳಲ್ಲಿ ಬಿಸಿ ಬಿಸಿ ಮಾಡ್ಕೊಡ್ಬೇಕು. ಮೆಹಂದಿ ಆಗಲಿ, ಬಯಕೆ ಆಗಲಿ, ಮದುವೆ ಫಂಕ್ಷನ್ಗಳಲ್ಲೆಲ್ಲ 1,000ದವರೆಗೂ ಇರ್ತದೆ ಕೆಲವೊಮ್ಮೆ. ಅದು ನೋಡುವಂಥ ನಮಗೆ, ನಾನು ಹೇಳಿದಲ್ಲ, ಸಾಧನೆ ಆಗುವುದಿಲ್ಲ ಅನ್ನೋದು ಯಾವುದಿಲ್ಲ ನನ್ನ ಜೀವನದಲ್ಲಿ, ಮಾಡಬೇಕು, ಯಾಕೆ ಆಗೋದಿಲ್ಲ ಅನ್ನೋದು. ಹಾಗೆ ನಾನು ಹೋದೆ. ಅಲ್ಲಿ ಒಂದೇ ಸಲಕ್ಕೆ ದೇವರ ದಯವೋ ನಮ್ಮ ತಂದೆ ತಾಯಿ ಆಶೀರ್ವಾದವೋ ಅಂತ ಗೊತ್ತಿಲ್ಲ, ಗಂಡನ ಪ್ರೋತ್ಸಾಹದಿಂದಲೂ ಇರ್ಬೋದು, ಒಂದೇ ಸಲ ನಾನು ಅದನ್ನು ಸೆಟ್ ಮಾಡಿದೆ. ಆಯಿತು, ನನಗೆ ಒಂದೇ ಸಲ ಕಲಿಯುವಾಗಲೇ ಆಯಿತು. ಈಗ ಲೈವ್ ನನ್ನ ಬೇರೆ ಸಂಪಾದನೆ ಇಲ್ಲ, ನನಗೆ ಕೆಲಸ ಇಲ್ಲ, ಹಾಗಾಗಿ ಇದೊಂದು ಸೈಡ್ ಬಿಸ್ನೆಸ್ ಥರ ಹೋಗಿ ಮಾಡಿ ಕೊಟ್ಟು ಬರ್ತಾ ಇದ್ದೇನೆ ಎಲ್ಲ ಕಡೆ. ತುಂಬಾ ಒಂದು ಚಾಲೆಂಜಿಂಗ್ ಅದ. ಹೌದು, ಚಾಲೆಂಜಿಂಗ್. ಅದು ಎಲ್ಲರೂ ಕೇಳ್ತಾರೆ ಟ್ರೈನಿಂಗ್ ಎಲ್ಲಿ ತಕೊಂಡದಂತ. ನಾನು ಯಾವ್ದು ಟ್ರೈನಿಂಗ್ ಇಲ್ಲದೆ ಎಲ್ಲ ಒಂದು ಕೂಡ ನಂದು ಪ್ರತಿಭೆಗಳಾಗ್ಲಿ, ಚೆಂಡೆಗೆ ಒಂದು ನನಗೆ ಸರ್ ಸಿಕ್ಕಿದ್ರು, ಚೆಂಡೆ ಕಲಿತೆ. ಮತ್ತೆ ನಾಟಕಗಳಲ್ಲಿ ಡೈರೆಕ್ಟರ್ ಇದ್ರು, ಅವರ ಕೈ ಕೆಳಗೆ ಕಲಿತೆ. ಆದ್ರೆ ಬೇರೆ ಎಲ್ಲಗಳು ನನ್ನ ಪ್ರತಿಭೆ ನಾನೇ ಸ್ವಂತ ಮಾಡ್ಕೊಂಡೆಲ್ಲ ಕಲ್ತು ಮುಂದೆ ಹೋದದ್ದು. ಕೃಷಿ ಆಗ್ಲಿ, ಅಪ್ಪಮ್ಮ ಆಗ್ಲಿ, ಅವ್ರು ನೋಡುವಾಗ ಒಂದ್ಸಲ ಮಾಡಿ ಕೊಡುವಾಗ ನೋಡಿದೆ ನಿಂತ್ಕೊಂಡು. ಮತ್ತೆ ಸೆಟ್ ಏನೋ ಅದೇ ಹೇಳಿದಲ್ಲ, ಹಿರಿಯರ ಆಶೀರ್ವಾದ ಇರಬೇಕು, ಅಪ್ಪಮ್ಮನದ್ದು. ಮತ್ತು ನಮ್ಮಲ್ಲಿ ಸಹ ಹಾಗೆ ಅಣ್ಣಂದ್ರು ಅಕ್ಕಂದ್ರು ಯಾವುದರಲ್ಲಿ ಬೇರೆ ಇದರಲ್ಲಿ ಹೋಗಲಿಲ್ಲ. ಅಣ್ಣ ಒಬ್ಬ ಬೆಳಗಾವಿಯಲ್ಲಿದ್ದಾನೆ, ಮುರಳೀಧರ್ ಪ್ರಭು ಅಂತ, ಅವನು ಮತ್ತು ಅವನ ಮಗಳು ಯೋಗದಲ್ಲಿ ಹೆಸರು ಮಾಡಿದ್ದಾರೆ. ನಾನೊಬ್ಳು ಇದರಲ್ಲಿದ್ದೇನೆ. ಈಗ ಎಲ್ಲರೂ ಕಾರ್ಯಕ್ರಮಗಳನ್ನು ನೋಡಿ ಅತ್ತೆ ಮಾವ ಆಗಲಿ ಎಲ್ಲರೂ ಪ್ರೋತ್ಸಾಹಿಸ್ತಾ ಇದ್ದಾರೆ.
ಮೇಡಮ್, ನಿಮ್ಮ ಜೊತೆ ಕುಸುಮಾ ಮೇಡಮ್ ಅವರೇ, ನಿಮ್ಮ ಈ ಚಟುವಟಿಕೆಗಳನ್ನಾಗಿರ್ಬೋದು, ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರುವಂತಹ ನೀವೊಬ್ಬ ಪ್ರತಿಭೆ, ನಮ್ಮೂರಿನ ಪ್ರತಿಭೆ. ಸೊ ನಮ್ಮೂರಿನ ಪ್ರತಿಭೆಗಳನ್ನು ನಾವು ಈ ನಮ್ಮೂರ ಜಾಣೆ ಎನ್ನುವ ಈ ವೇದಿಕೆಯಲ್ಲಿ ನಾವು ತೋರಿಸಿಕೊಡುವಂಥದ್ದು. ಸೊ ನಿಮ್ಮ ಜೊತೆ ಮಾತಾಡಿ ನಮಗೆ ತುಂಬ ಖುಷಿ ಆಯಿತು. ಈ ಸಂದರ್ಭದಲ್ಲಿ ನಮ್ಮ ಅಂದರೆ ಮಹಿಳೆಯಾಗಿ ಒಬ್ಬ, ಅದು ಮಕ್ಕಳನ್ನು ಸಾಕಿಕೊಂಡು ಅತ್ತೆ ಮಾವ ಈ ಒಂದು ಕೂಡು ಸಂಸಾರದಲ್ಲಿ ಇದ್ದುಕೊಂಡವರು, ಸೊ ಹೇಗೆ ಸಾಧನೆ ಮಾಡಿದ್ರಿ, ಹೇಗೆ ಸಾಧನೆ ಮಾಡಬಹುದು ಎನ್ನುವಂತ ಒಂದೆರಡು ಮೆಸೇಜಸ್ ಅನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ. ಹುಟ್ಟುವಾಗ ಹೆಸರಿರುವುದಿಲ್ಲ, ಉಸಿರು ಹಿಡ್ಕೊಂಡು ಬರ್ತೇವೆ ನಾವು. ಸಾಯುವಾಗ ಏನಾದರೂ ಒಂದು ಒಳ್ಳೆ ಹೆಸರು ಪಡ್ಕೊಂಡು ಹೋಗಬೇಕು ಅಂತ. ಜನನ, ಜೀವನ, ಮರಣ, ಇದು ಮೂರರಲ್ಲಿ ಜನನ ಆಗಿದೆ, ಮರಣ ಅಂತೂ ಖಚಿತವೇ. ಆ ಜೀವನ ನಮ್ಮ ಕೈಯಲ್ಲಿದೆ, ಅದನ್ನು ನಾವು ಹೇಗೆ ರೂಪಿಸ್ಕೊಳ್ಬೇಕು. ಒಳ್ಳೆ ಜನಕ್ಕೆ, ಒಂದು 4 ಜನಕ್ಕೆ. ನಾನು ಇನ್ನೊಂದು ನಿಮಗೆ ಹೇಳೋದನ್ನು ಮರ್ತುಬಿಟ್ಟೆ, ನಾನು ರೋಟರಿ ಸಮುದಾಯ ದಳದ ಸ್ಥಾಪಕ ಅಧ್ಯಕ್ಷೆ. ಉಡುಪಿ ರೋಟರಿ ಅವರು ನನಗೆ ಗುರುತಿಸಿದ್ರು, ಸಮಾಜ ಸೇವೆಗಳಲ್ಲೂ ಮಾಡಿದ್ದೇನೆ. ಉಡುಪಿ ಇದರಲ್ಲಿ ನಮ್ಮ ಊರಲ್ಲಿ ರೋಟರಿ ಸಮುದಾಯ ದಳದ ಅಧ್ಯಕ್ಷೆ ಆಗಿ, ಕೆರೆ ರಿಪೇರಿ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ಇಂಥದ್ದು ಕೆಲಸನೂ ಅದರ ಮಧ್ಯದಲ್ಲಿ ಅದನ್ನು ಮಾಡಿದ್ದೇನೆ. ಉಡುಪಿ ರೋಟರಿ ಅವರು ನನಗೆ ಗುರುತಿಸಿದ್ದರಿಂದ. ಹಾಗೆ ಇದೇ ಉಸಿರು ಇರ್ತದೆ, ಒಳ್ಳೆ ಹೆಸರು ಆದರೂ ಪಡ್ಕೊಂಡು ಹೋಗುವ. ಸಾಧಿಸಲಿಕ್ಕೆ ಯಾವುದು ಕಷ್ಟ ಇಲ್ಲ, ಮನಸ್ಸು ಒಂದು ಬೇಕು. ಮತ್ತು ನೀವು ಹೇಳಿದರೆ ಅತ್ತೆ ಮಾವ ಗಂಡ ಸಂಸಾರದಲ್ಲಿ ಇರ್ತೇವೆ ಅಂತ, ನಾವು ಪ್ರೀತಿಯಿಂದ ಇದ್ದರೆ ಪ್ರೀತಿಯ ಎದುರು ಯಾವುದೂ ಅಲ್ಲ, ನಾವು ಪ್ರೀತಿಯಿಂದ ಎಲ್ಲವನ್ನು ಗೆಲ್ಲಬಹುದು. ಮತ್ತು ಮಹಿಳೆ ತಾಳ್ಮೆ ಇರಬೇಕು ಒಂದು. ಮತ್ತು ಬೇರೆ ಯೋಚನೆಗಳೆಲ್ಲ ಮಾಡೋದಕ್ಕಿಂತ, ಈಗ ಕೆಲವರು ಖಾಲಿ ಅಯ್ಯೋ ನನಗೆ ಪುರ್ಸತೆ ಇಲ್ಲ ಮಾರೈತೆ ಅಂತ ಹೇಳಿ ಬರೀ ಅಡಿಗೆ ಮಾಡೋದು, ಇದರಲ್ಲೇ ನನಗೆ ಟೈಮ್ ಇಲ್ಲ ಅಂತ ಹೇಳ್ತೀವಿ. ಇಲ್ಲ ಅನ್ನೋದು ಬೇಡ, ಇದ್ದ ಟೈಮನ್ನು ನಾವು ಹೇಗೆ ಉಪಯೋಗಿಸ್ಬೇಕು, ಅದರೊಟ್ಟಿಗೆ ನಾವು ಹೇಗೆ ಬೆರೆತು ನಾವು ಅದರೊಟ್ಟಿಗೆ, ಈಗ ನನಗೆ ಸಹ ಇಲ್ಲ ಅಂತ ಇಲ್ಲ, ದನ ಅದು ಇದು ಎಲ್ಲ ಇದೆ, ಅದರ ಮಧ್ಯದಲ್ಲಿ ನಾನು ಹೋಗಿ ಇದನ್ನೆಲ್ಲ ಮಾಡೋದು. ಹಾಗೆ ಸಿಕ್ಕಿದ ಅವಕಾಶಗಳನ್ನು ನಾವು ಉಪಯೋಗಿಸ್ಬಿಡೋದು. ಧಾರಾವಾಹಿ ಮಾಡೋದು, ಪಕ್ಕದ ಮನೆಯವ್ರ ಹತ್ರ ಮಾತಾಡೋದು, ಇದೆಲ್ಲಕ್ಕೆ ನಾವು ಟೈಮ್ ಕೊಡೋದಕ್ಕಿಂತ ನಮ್ಮದರಲ್ಲಿರೋ ಪ್ರತಿಭೆಯನ್ನು ಹೊರ ತರಲಿಕ್ಕೆ ಎಲ್ಲಿ ಅವಕಾಶ ಸಿಗ್ತದ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ನಾವು ಸಮಾಜದಲ್ಲಿ ಒಬ್ಬರು ವ್ಯಕ್ತಿಗಳು, ನಮ್ಮಿಂದಲೂ ಎಲ್ಲವನ್ನು ಸಾಧ್ಯ ಅಂತ ಒಳ್ಳೆಯ ಕೆಲಸ ಮಾಡ್ತಾ ಹೋದರೆ ಜನ ನಮ್ಮನ್ನು ಮೆಚ್ಚುತ್ತಾರೆ, ಗುರುತಿಸ್ತಾರೆ ಅನ್ನೋದೇ ನಂದು ಒಂದು ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಏನು ಆಸೆಗಳಿವೆ ಅಂದರೆ ಇನ್ನು ಮುಂದೆ ಏನು ಮಾಡಬೇಕಂತ ಅಂದ್ಕೊಂಡಿದ್ರೆ ಅದೆಲ್ಲವೂ ನೆರವೇರಲಿ ಅಂತ ನಾವು ಸ್ಪಂದನ ವಾಹಿನಿಯ ಪರವಾಗಿ ನಮ್ಮೂರ ಜಾಣೆ ವೇದಿಕೆಯಲ್ಲಿ ಹೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹೀಗೆ ಬರ್ತಾ ಇದೆ. ನಮ್ಮೂರ ಜಾಣೆಗೆ ನಾನು ಅರ್ಹಳೋ ಅಲ್ವೋ ಅನ್ನೋದು ನನಗೊಂದು ಕ್ವಶನ್. ಅಲ್ಲ, ಎಷ್ಟೋ ಪ್ರತಿಭೆಗಳಿದೆ, ಎಷ್ಟೋ ಸಾಧನೆ ಮಾಡಿದವರು ಇದ್ದಾರೆ. ಆದರೂ ನಾವು ಸಹ ನೀವೊಂದು ಗುರುತಿಸಿದ್ದೀರಿ, ಸ್ಪಂದನ ವಾಹಿನಿಯಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದೀರಿ. ಇದರಿಂದ 4 ಮಂದಿಗೆ ಪರಿಚಯ ಆಗುವಾಗೆ ಮಾಡಿದರೆ ನಿಮಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಏನು ಎಲ್ಲ ಕನಸುಗಳಿವೆ ಅದು ಈಡೇರಲಿ ಅಂತ ನಾವು ಹಾರೈಸ್ತೇವೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟರವರೆಗೆ ನಮ್ಮ ಜೊತೆ ಇದ್ರು ನಮ್ಮೂರಿನ ಪ್ರತಿಭೆ ಆಗಿರುವಂತಹ ಕುಸುಮಾ ಕಾಮತ್ ಅವರು. ಕೃಷಿ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಕೃಷಿಯೇತರ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಂಥ ಪ್ರತಿಭೆ ನಮ್ಮ ಜೊತೆ ಇದ್ರು. ಇವ್ರ ಜೊತೆ ಮಾತಾಡಿ ನಮಗೆ ತುಂಬ ಖುಷಿ ಆಯಿತು. ಇದೇ ರೀತಿ ಪ್ರತಿ ವಾರವೂ ಒಬ್ಬೊಬ್ಬ ಪ್ರತಿಭೆಗಳನ್ನು ಅನಾವರಣಗೊಳಿಸ್ತಾ ಇರ್ತೇವೆ. ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಅಲ್ಲಿಯವರೆಗೆ ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.